ಪೊಲಿಟಿಕಲ್ ಪರಿಹಾರ ಬೇಕು, ಪೊಲಿಟಿಕಲ್ ಪರ್ಯಾಯ ಬೇಕು, ಪೊಲಿಟಿಕಲ್ ಪರಿವರ್ತನೆ ಬೇಕು. ಅದೇ ನಮ್ಮ ಕಣ್ಣಲ್ಲಿ ಸಮಾಜ. ನಮ್ಮ ವಿಚಾರದಲ್ಲಿ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬರಾಗಿರ್ಬೋದು, ತಂದೆ ಪೆರಿಯಾರ್ ಆಗಿರ್ಬೋದು, ಕಾಂಚೀರಾಮರಾಗಿರ್ಬೋದು, ಅವರೆಲ್ಲ ಪೊಲಿಟಿಕಲ್ ಮೂಮೆಂಟ್ ಕಟ್ಟಿ ಪ್ರಾದೇಶಿಕವಾಗಿ ಯಶಸ್ವಿ ಮಾಡಿದರೆ ಆ ಸಿದ್ಧಾಂತನೇ ನಮ್ಮದು. ಒಂದು ಸಮಾಜ, ಸಂವಿಧಾನ ಹೇಳದೆ ಅದೊಂದು ಸಮಾನತೆ, ನ್ಯಾಯ, ಧರ್ಮನಿರಪೇಕ್ಷತೆ, ಸಮಾಜವಾದ, ಒಂದು ಸ್ವಾತಂತ್ರ್ಯ, ಒಂದು ಭ್ರಾತೃತ್ವ, ಒಂದು ವೈಜ್ಞಾನಿಕ ಮನೋಭಾವ, ಆರ್ಟಿಕಲ್ 51H ಈ ರೀತಿ ಕಟ್ಟಿ ನಮ್ಮ ರಾಜ್ಯನ ಬಲಿಷ್ಠ ಮಾಡಬೇಕು, ಕರ್ನಾಟಕನ ಮಾದರಿ ಮಾಡಬೇಕು. ಆ ರೀತಿ ಮಾಡೋದು ಬಿಟ್ಟು ಈ ಒಂದು ಸರ್ಕಾರಗಳು ಬಣ್ಣದ ಮಾತಾಡಿಕೊಂಡು ಅವ್ರ ವೈಯಕ್ತಿಕ ಲಾಭ ಮಾಡಿ ಪ್ರಭಾವಿ ತಂದೆ, ಪ್ರಭಾವಿ ತಾತನ ಮಕ್ಕಳು, ಮೊಮ್ಮಕ್ಕಳೇ ಲಾಭ ಪಡ್ತಾಯಿದ್ರು ಹೊರತು ನಮ್ಮ ಯಾರು ಜನರಿಗೆ ಒಳ್ಳೇದಾಗ್ತಾ ಇಲ್ಲ, ನಮ್ಗೆ ನಿಜವೂ ಪರಿವರ್ತನೆ ಸಿಗ್ತಾ ಇಲ್ಲ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗ್ತಾ ಇಲ್ಲ. ಸೊ ನಾವು ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ಈ ಸರ್ಕಾರಗಳು ಎಚ್ಚೆತ್ತಬೇಕು ಅಂದರೆ ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಜನಪರವಾಗಿ ನ್ಯಾಯದ ಪರವಾಗಿ ನಿಂತರು, ಎಷ್ಟೇ ಸಾವಿರಾರು ಜನ ಒಂದು ವರ್ಷ ಹೋರಾಟ ಮಾಡಿ ರಸ್ತೆಗೆ ಬಂದರೂ ಕೂಡ ನಮಗೆ ಈ ಸರ್ಕಾರಗಳು, ಕಿವುಡ ಸರ್ಕಾರಗಳು, ಕುರುಡ ಸರ್ಕಾರಗಳು, ಹೃದಯ ಇಲ್ಲದಿರೋ ಸರ್ಕಾರಗಳು ಕೇಳಿಸ್ಕೊಳ್ಳಲ್ಲ. ಯಾವಾಗ ಕೇಳಿಸ್ಕೊಳ್ತಾರೆ ಅಂದರೆ ನಾವು ಗಟ್ಟಿಯಾಗಿ ಪೊಲಿಟಿಕಲ್ ಮೂಮೆಂಟ್ ಕಟ್ಟಿದಾಗ ಅವ್ರ ಕುರ್ಚಿ ಅಲ್ಲಾಡುತ್ತೆ ಅನ್ನೋ ಭಯದಿಂದ ಆದರೂ ಅವ್ರು ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯತೆಗಳಿರುತ್ತೆ. ಸೊ ನಮ್ಮ ಖಂಡಿತ ಕರ್ನಾಟಕಕ್ಕೆ ನಮ್ಮ ಗಟ್ಟಿಯಾದ ಒಂದು ಪ್ರಾದೇಶಿಕ, ಒಂದು ಸಮಾಜದ, ಒಂದು ಸಿದ್ಧಾಂತದ ನಮ್ಮ ಪೊಲಿಟಿಕಲ್ ಮೂಮೆಂಟ್ ಬೇಕೇ ಬೇಕು ಅಂತ ಹೇಳ್ತೀವಿ. ನಾವು ಪಕ್ಷ ಕಟ್ಟೋದು ನಾವು ಸಿದ್ಧಾಂತದ ಮೇಲೆ ಕಟ್ತಾ ಇದ್ದೀವಿ. ಇವಾಗ ಎಲ್ಲ ರೀತಿ ಪಕ್ಷದ ರಿಜಿಸ್ಟ್ರೇಷನ್ ನಡೀತಾ ಇದೆ. ನಾವು ಕೂಡ ಸಮಾಜ ಅಂದರೆ ಸಮಾನತೆ, ನ್ಯಾಯ, ಈ ರೀತಿ ಸಂವಿಧಾನದ ಮೂಲ ಆಶಯಗಳು ನಮ್ಮ ಉದ್ದೇಶ. ಸೊ ಆ ರೀತಿಯಲ್ಲೇ ಒಂದು ಹೆಸರು, ಸಾಂವಿಧಾನಿಕ ಪದಗಳಿರ್ತೀವಿ. ಅದು ಇವಾಗ ರಿಜಿಸ್ಟ್ರೇಷನ್ ಪ್ರಾಸೆಸ್ಸಲ್ಲಿದೆ. ಅದು ಆದಷ್ಟು ಬೇಗ ಅದಾದ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ. ನಾವು ಇನ್ನೊಂದು ಸ್ವಲ್ಪ ದಿನ ನಾವು ಜನವರಿನಲ್ಲಿ ಭಾಳ ಬೃಹತ್ತಾದ ಒಂದು ಸಮಾವೇಶ ಮಾಡಬೇಕು, ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಬೇಕು ಅಂತ ಎಲ್ಲ ತಯಾರಿಗಳು ನಡೀತಾ ಇದೆ. ಆ ಉದ್ದೇಶ ಇಟ್ಕೊಂಡು ಕೂಡ ನಾವೆಲ್ಲರೂ ಕೂಡ ಮೋಹನ್ ಅವರು, ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ವಿಚಾರವಂತರು ನಾವೆಲ್ಲರೂ ಸೇರ್ತಾ ಇದ್ದೀವಿ. ಮಂಗಳೂರು ಕಡೆಯಿಂದನೂ ಎಲ್ಲ ಒಂದು ಸಂಘಟನೆಗಳು, ದಕ್ಷಿಣ ಕನ್ನಡದ ಸಂಘಟನೆಗಳು ಜೊತೆಗೆ ಸೇರಿ ನಾವು ಅಲ್ಲಿ ಹುಬ್ಳಿನಲ್ಲಿ ಯಶಸ್ವಿ ಮಾಡೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಪಕ್ಷ ಕಟ್ಟೋಕ್ಕೆ ಸ್ವಾತಂತ್ರ್ಯ ಇದೆ. ನಮಗಾಗಲೇ 3000 ಪಕ್ಷಗಳಿದೆ. ಪ್ರತಿಯೊಂದು ಪಕ್ಷನೂ ಬೇರೆ ಬೇರೆ ರೀತಿ ಸಂವಿಧಾನ ಪರ ಅಂತ ಹೇಳ್ತಾರೆ. ಕೆಲವು ಸಂವಿಧಾನ ಜೇಬಿಂದ ತೆಗಿತಾರೆ, ಸಂವಿಧಾನಕ್ಕೆ ತಲೆ ಬಾಗ್ತಾರೆ, ಕೆಲವು ಸಂವಿಧಾನ ಪೀಠಿಕೆ ಕಂಠಪಾಠ ಮಾಡ್ತಾರೆ, ಜಾಥಾ ಮಾಡ್ತಾರೆ. ಅದೇ ನಮ್ಮ ಪ್ರಕಾರ ಈ 3000 ಪಕ್ಷಗಳು ಯಾರೂ ಕೂಡ ಸಂವಿಧಾನದ ವಿಚಾರಗಳು, ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ. ಯಾರಾದರೂ ಎತ್ತಿಡಿತಾ ಇದ್ದರೆ ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಮಾಡಲಿ, ಆದರೆ ಅವರು ಎಷ್ಟು ಮಟ್ಟಿಗೆ ಸಮಾಜದ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅನ್ನೋದು ನನಗೆ ಕನ್ವಿನ್ಸ್ ಆಗಿಲ್ಲ. ಬಹುಶಃ ನನಗೂ ಅರ್ಥ ಆಗಿಲ್ಲ. ಅವ್ರು ಹೇಳ್ತಾ ಇರೋ ಪ್ರಜಾಕೀಯ ಅಂತವ್ರು ಅವ್ರಿಗೂ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಸೊ ನಮಗೇನು ಬೇಕು ಅಂದರೆ ನಿಜವಾಗ್ಲೂ ಸಮಾಜದ ಸಮಸ್ಯೆಗಳ ಬಗ್ಗೆ ಹರಿಬೇಕು. ಮತ್ತು ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲೂ ಮೀಡಿಯಾ ಮುಂದೆ ನಿಂತ್ಕೊಂಡು TV ಮೀಡಿಯಾ ಮುಂದೆ ಮಾತಾಡೋದಕ್ಕಿಲ್ಲ. ನಮಗೆ ಭಾಳ ಮುಖ್ಯವಾಗಿ ಜನರ ನಡುವೆ ಇರಬೇಕು. ಸೋಷಿಯಲ್ ಮೀಡಿಯಾ ಬಂದಿರೋ 40 ವರ್ಷಗಳಿಂದ, ಸಿನಿಮಾ ಬಂದಿರೋ 100 ವರ್ಷಗಳಿಂದ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ಜನ ಸಮಸ್ಯೆಗಳು ಬಗೆಹರಿಸಿರೋದು ಸಾವಿರಾರು ವರ್ಷದಿಂದ ನಡೀತಾ ಇದೆ. ಸೊ ನಾವು ಜನರ ಹತ್ರ ಹೋಗ್ತೀವಿ, ನಾವು ಒಂದು ಎಮೋಷ್ನಲ್ ಕನೆಕ್ಷನ್ ನಮಗೆ ಬೇಕಾಗುತ್ತೆ. ಸಿನಿಮಾ ಅಂದರೆ ಬರೀ ಒಂದು ತೆರೆಯಿಂದ ದೂರ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋದು ಇರ್ಬೋದು, ಆದರೆ ಪೊಲಿಟಿಕಲ್ ಮೂವ್ಮೆಂಟ್ ಅಂದರೆ ಜನ ನಡುವೆ ಇದ್ದು ಅವ್ರ ಜೀವನಕ್ಕೆ ಒಳ್ಳೇದು ಮಾಡಿ ಒಂದು ಎಮೋಷ್ನಲ್ ಕನೆಕ್ಷನಿಂದ ಕಟ್ಟಬೇಕು. ಆ ದಿಕ್ಕನ್ನ ನಾವು ಕಟ್ತಾ ಇದ್ದೀವಿ. ಹೊಸ ಮೂವ್ಮೆಂಟಿಗೆ ಏನಾದರೂ ಪ್ರೇರೇಪಣೆ ನೋಡಿ, TVK ಅನ್ನೋರು ಗೆದ್ದಿದ್ದಾರೆ. ಜನರಿಗೆ ಒಂದು ತಮಿಳುನಾಡಿನಲ್ಲಿ ಒಂದು ರೀತಿ ಬದಲಾವಣೆ ಬೇಕಾಗಿತ್ತು. ಅವರು ಕೂಡ ಜನರಿಗೆ ಒಂದು ರೀತಿ ಆ ಇದ್ದಿದ್ದ ಪಕ್ಷಗಳಿಂದ ಬೇಸತ್ತು ಹೋಗಿದ್ದರು. ಅವರು 108 ಸೀಟ್ ಗೆದ್ದು ಅವರು ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಿದ್ದಾರೆ. ಆದರೆ ಅವರ ಒಂದು ಸ್ಟ್ರಾಟಜಿ ಏನಿತ್ತು ಅಂದರೆ ಭಾಳ ಮುಖ್ಯವಾಗಿ ಒಂದು ದೊಡ್ಡ ಸಿನಿಮಾ ಸ್ಟಾರು ಅಭಿಮಾನಿ ಬಳಗಗಳ ಹತ್ರ ಹೋಗಿ ಅವ್ರು ಬೇರೆ ಬೇರೆ ರೀತಿ ಒಂದು ರೀತಿ ಸ್ಟಾರ್ ಪವರಿಂದ ಕಟ್ಕೊಂಡ್ಬಂದಿದ್ದಾರೆ. ನಾವು ಈ ಸ್ಟಾರ್ ಪರಿಕಲ್ಪನೆ ಒಪ್ಪಲ್ಲ. ಅಭಿಮಾನಿಗಳು ಸಿನಿಮಾ ನಟರಿಗೆ ಇರೋದನ್ನು ಆ ಪರಿಕಲ್ಪನೆ ನಾವು ಒಪ್ಪೋರಲ್ಲ. ನಾವು ಯಾರ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಹೋರಾಟಗಾರರು, ಚಳುವಳಿಗಾರರು, ಸಮಾಜಮುಖಿ ಚಿಂತಕರು, ಬುದ್ಧಿಜೀವಿಗಳು, ವಿಚಾರವಂತರು, ಸಮಾಜ ಸೇವಕರು, ಯಾರು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ 10 ವರ್ಷ 20-30 ವರ್ಷದಿಂದ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ. ಅವ್ರ ಕಡೆಯಿಂದ ನಾವು ಬಲಿಷ್ಠವಾಗಿ ಕಟ್ತಾ ಇದ್ದೀವಿ. ಸೊ ಅವ್ರು ಗೆದ್ದಿರ್ಬೋದು, ಬಟ್ ಆ ಮಾದರಿ ನಮ್ಗೆ ಗೊತ್ತಿಲ್ಲ. ಅವ್ರು ಒಂದ್ಸರಿ ಇವಾಗ ನೀವೆಲ್ಲ ಬಂದಿದ್ದೀರ ಮೀಡಿಯಾ ಮುಂದೆ, ನಾವೆಲ್ಲ ಎಲ್ಲ ವಿಚಾರ ಈ ಪ್ರಶ್ನೆಗಳು ಉತ್ತರ ಕೊಡ್ತಾ ಇದ್ದೀವಿ. ಆ ಉತ್ತರಗಳು ನಾವು ಕೂಡ ಕುರ್ಚಿನೇ ಯಾವತ್ತು ಬಯಸೋರಲ್ಲ ವೈಯಕ್ತಿಕವಾಗಿ. ಅವರೆಲ್ಲ ಇವತ್ತಿನ ದಿನ ಸ್ಟಾರ್ ಪವರಿಂದ CM ಆಗಿ ಕೂತಿದ್ರೆ ಒಂದ್ಸಲಿ ಒಂದು ಮೀಡಿಯಾ ಮುಂದೆ ಬಂದಿಲ್ಲ, ಒಂದು ಇಂಟರ್ವ್ಯೂ ಕೊಟ್ಟಿಲ್ಲ. ಅವ್ರ ವಿಚಾರಗಳು ತಲೆಯಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಅವ್ರು ಇವತ್ತಿನ ದಿನ ಎಲ್ಲ ಒಂದು ರೀತಿ ಬರೀ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಬೇರೆಯವ್ರ ಮುಖಾಂತರ ಹೇಳಿಸಿದ್ರೆ ಅದು ನಮಗೆ ಜನರಿಗೆ ಕನೆಕ್ಷನ್ ಅಂತ ನನಗೆ ಕಾಣಿಸ್ತಾ ಇಲ್ಲ. ನಮಗೆ ನೋಡಿ, ನಮ್ಮ ಸಿದ್ಧಾಂತ ಅದು ಬಲಪಂಥಿ, ಎಡಪಂಥಿ ಮತ್ತು ನಮ್ಮದೇ ಆದ ಸತ್ಯಪಂಥ. ನಾವೆಲ್ಲ ಐಡಿಯಾಲಜಿಕಲ್ ಮೂಮೆಂಟ್ಸ್ ಅಂದರೆ ನಾವೇ ಕುರ್ಚಿ ಕೂತ್ಕೊಳ್ಳೋದು ಬಯಸೋರಲ್ಲ. ನಮ್ಮ ಸಿದ್ಧಾಂತ ಅಧಿಕಾರಕ್ಕೆ ಬರಬೇಕು. ಆವಾಗ ನೋಡಿ ಕರ್ನಾಟಕ ಬಲಿಷ್ಠ ಆಗುತ್ತೆ. ಇವರೆಲ್ಲ ಒಂದು ವೈಯಕ್ತಿಕವಾದ ಒಂದು ರೀತಿ, ಅದು ಆಂಧ್ರ ಪ್ರದೇಶ್ DCM ಆಗಿರ್ಬೋದು, ತಮಿಳುನಾಡು CM ಆಗಿರ್ಬೋದು, ಇವರೆಲ್ಲ ಸಿನಿಮಾದಲ್ಲಿ ಅವರು ಬೇರೆ ಬೇರೆ ಥರ ಅಭಿನಯ ಚೆನ್ನಾಗಿ ಮಾಡಿರ್ಬೋದು. ಆದರೆ ಅವರು ಸಮಾಜ ಕಟ್ಟೋದ್ರಲ್ಲಿ ನನಗೆಲ್ಲೂ ಕನ್ವಿನ್ಸ್ ಆಗಿಲ್ಲ. ಇನ್ನು ನೋಡಬೇಕಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ.
It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.